ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು ಯಾಂತ್ರೀಕೃತ ಶ್ರೀ ಪದ್ಧತಿ ಭತ್ತ ಬೇಸಾಯ ಯಂತ್ರಶ್ರೀ ಪ್ರಾತ್ಯಕ್ಷಿತೆ ಕಾರ್ಯಕ್ರಮವು ಬಲ್ಲಾಡಿ ಭಟ್ಟಿ ವಿನಾಯಕ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು. ಮುತ್ತಪ್ಪಗೌಡ ಕಾಂತಿಲ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಭತ್ತದ ಪೈರು ನೆಡುವ ಯಂತ್ರದಲ್ಲಿ ಪೈರು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ತಿಮ್ಮಪ್ಪ ಶೆಟ್ಟಿ ಚಣಿಲ, ನಗರಸಭೆ ಸದಸ್ಯೆ ಪೂರ್ಣಿಮಾ ಚೆನ್ನಪ್ಪಗೌಡ, ಮಾಧವಗೌಡ ಕಾಂತಿಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಉಮೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಖಂಡಿತ ನಮ್ಮ ಊರು ಭತ್ತ ಬೇಸಾಯ ಲಾಭದಾಯಕ ಆಗ್ತದೆ. ಅವಳ ಈ ವರ್ಷದ ಬಜೆಟ್ ರೇಟ್ ಒಂದು ವೇಳೆ ಮನಿತ ಕಂಡಾಯ್ತಿನಾಗಲ್ಲ ನೀರು ದಾಸ್ತ ಆಯ್ತಿನಾಗ ದಯಮಾಡಿ ಬೆಲೆ ಒಂಜಿ ಕೇರಳ ಪೂರ ಎಂಜಾಯ್ ಬಂದ ರಬ್ಬರ್ ಕೂಡ ಭಾರಿ ಬೆಲೆ ಇತ್ತಿನ ಬೇಡಿಕೆ ಇತ್ತಿನ ಸಮಯ ಒಂಜಿ 10 ಸೆನ್ಸ್ 80 ಸೆನ್ಸ್ ಇತ್ತಿನಾಗಲಿ ಕೂಡ ಅಲ್ಲ ಜಾಲ ಎಲ್ಲ ಸುತ್ತಮುತ್ತ ರಬ್ಬರ್ ಪಾಟ್ನ ಉಂಟು. ಇಡೀ ಈ ಬಜ್ಜೆದ ರೇಟ್ ನಮ್ಮ ಇಲ್ಲ ಸುತ್ತಮುತ್ತಲ ಒಳನಲ್ಲಿ ಮನೆ ಜಾಗ ಇತ್ತು ಅವಳೆಲ್ಲ 5-6 ಕಾಲ ಇತ್ತೆ ಬರ್ತದೆ. ಬಜ್ಜೆದ ರೇಟ್ ಆ ನಮ್ಮನೆಗೆ ತಿಳ್ಬೋದು. ಪಕ್ಕ ನಮ್ಮ ಊರಿಗೂ ಈ ಆರ್ಥಿಕವಾದ ಬಜ್ಜೆ ಭಾರಿ ಲಾಭದಾಯಕ ಆಂಡ ಉಮೇಶರ ಪಡ್ಲಕ್ಕನೆ ನನಗೆ ದಿನ ಮಾತೆಲ್ಲ ಅವೇ ಕಮರ್ಷಿಯಲ್ ಕ್ರಾಪ್ ಐಕೆ ಪೋಣದಾಂಡ ಖಂಡಿತ ನಂಗೆ ಉಣಿಯರ ಅರಿದ್ದ ನಮ್ಮ ಮೂಜಿ ಕೊಡ್ತುಲ ಕಂಜಿ ಉಂಪುಣದೆ ಆ ಒಂಜಿ ಸಂದರ್ಭವನ್ನು ನಮ್ಮ ತೂಪುರಂಚಿನ ಒಂಜಿ ದಿನ ಮರೆಯಲ್ಲ ಸಾಧ್ಯತೆ ಉಂಟು ಅನ್ಕೊಂಡು ನಮಗೆ ಮಾತೆಲ್ಲ ಅವು ಗೊತ್ತಾಗ ದಯಮಾಡಿ ಇಡೀ ನಮ್ಮ ಊರು ಊರ್ಲ ಕಂಡ ಇದ್ದು ಈ ವೇಳೆ ಒಂಜಿ ಮಜಲ ಕಂಡ ಇದ್ದಂಡ ಅವು ಸರಿಯಾಗಿ ನೀರು ದಾಷ್ಟ ಐತಿ ಅಂತಂದ ಸರಿ ಜನರಿಗೆ ಕುಜಿ ಮಂಡದ ಅವು ಪಡ್ಲಿದ್ದಂಚಿನಲ್ಲ ನಮಗೆ ತೋರಿಲ್ಲ. ಸಾಕಳಿ ಜನಾಗಿದ್ದಿ ಅಂಚಿತ್ರಾವಣಿ ಕಾಲ ಇತ್ತು. ಈ ಕಾಲವು 5 ಬುಕ್ಕ ತೋಟಕ್ಕೆ ಚೆನ್ನಾಗಿ ಕೊಂಡು ಅವಳ ಇದ್ದಿ ಇತ್ತೆ ಅಧಿಕಾರ ಆ ಉದ್ಯೋಗ ಉಂಟು ಈ ಕಾಲ ಅಂಚೆ ಆಂಡ ಹೂ ಇತ್ತಿಲ್ಲ ನಮ್ಮ ತೀರ್ಣಾಯನ ಒಂಜಿ ಆ ಹರಿ ಬಾರಿ ಇತ್ರನೇ ಹರಿ ಬಾರುಗಳು ನಮ್ಮ ಸಾಗರ ಉಂಟು ಇಂಚಿನ ಒಂದು ವಿಚಾರ ನಮ್ಮ ತಿಳಿಯೋಣ ಕಂಡ ಏರಿಗಳ ಗೋಚಿನ ನಾವು ಆಗ್ತದೆ ದಯವುಂಡ ಐದು ದಾರ ಆಯ್ತು ಲಾಭಾಂಶ ಐತಿ ಐದು ದಾರ ಐದು ಪ್ರಯೋಜನ ಸಿಕ್ಕುತ್ತಿ ಐಟು ಹೂವೇ ಒಂದು ಆದಾಯ ಉದ್ದೇಶದಿರುವಂತೂ ಜನರಿಗೆ ಬೇತೆ ಬೇತೆ ರೀತಿಯ ತೋಟನ ಅದನ್ನ ಬೇರೆ ಬೇರೆ ಕೃಷಿ ಮಾಡ್ಕೊಂಡು ಹೇಳ್ತಾರ ಹೇಳ್ತದೆ ನಮ್ಮ ಆಣ ದಿನೋಣ ನಮ್ಮ ಅರಿ ಆ ಅರಿಗಳು ಹೇಳುತ್ತ ಅದಕ್ಕೆ ಕಷ್ಟ ಉಂಟು ಅಂಚ ನಮ್ಮ ಮಾತೆಲ್ಲ ಅಡಿ ಕೊಂಚಿ ಸಾಗುಳಿದ ವಿಚಾರ ಇಲ್ಲಿ ಜಾಗ ಪೂರ ಎತ್ತಿನ ಜಾಗ ಪೂರ ಈ ಚಾವಣಿಗೆ ಉಪಸ್ಥಿತರ ಮಾತಾ ಗಣ್ಯರೇ ಅಂಚನೆ ಮಾತಾ ಕೃಷಿಕರೇ ಮಾತಾ ಊರದ ಬಂಧುವೆ ನಮಗೆ ಮಾತಾ ಗೊತ್ತಿಲ್ಲ
ಜನ 2005 ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಗೆ 2004-5 ಬುಕ್ಕ 1.5 kg ಬಾರದು 1.5 kg ಬೀಜಗಳು 1 ಎಕರೆ ಇಂಚ ನಡೋಲಿ ಪಂಪುನ ಶ್ರೀ ಪದ್ಧತಿಯ ಮುಖಾಂತರ ಈಗಲೇ ಗೊತ್ತುಂಟು ಕೋಜದ ಕೊಟ್ಟು ನಚ್ಚನಲ್ಲಿ ಯಶಸ್ವಿ ಕಾರ್ಯಕ್ರಮ ಶ್ರೀ ಪದ್ಧತಿ ಪಂಡ ಐಟ್ 1.5 kg ಬೀಜ ಪಡೆದು 24 ಸೆಂಟಿಮೀಟರ್ ಅಂತರ ಡಿಸ್ಟೆನ್ಸ್ ನಡೆದು ಐಟ್ ಕೋನೋಮೀಟರ್ ಪಾರ್ಟ್ ಐಟ್ ಪಿಂಡೆ ಮಂಚಿನ ಒಂದು ನಿಗುಲು ತೂದಿಪ್ಪ ಮಾಲ್ಕುದಿಪ್ಪ ಸದಾಕ 2014 ನಮಗೆ ಮಾತಾಡೋದಕ್ಕೆ ಕರ್ನಾಟಕ ಸರ್ಕಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಭಾಗಿತ್ವದಲ್ಲಿ ಪ್ರತಿ ತಾಲೂಕಿನ